ಕುಂದಾಪುರದ ಮೂಡುಗಿಳಿಯಾರಿನಲ್ಲಿ ನಿರ್ಮಾಣವಾದ ಪ್ರಾಚೀನ ದೇಗುಲದ ವಾಸ್ತು ವಿನ್ಯಾಸ ಹೊಂದಿರುವ ಜಗತ್ತಿನ ಪ್ರಥಮ ಯೋಗ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಸರ್ವಕ್ಷೇಮ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಪ್ರತಿಷ್ಠಾನ ಯೋಗ ಬನ ಫೆಬ್ರವರಿ 1ರಂದು ಲೋಕಾರ್ಪಣೆಗೊಳ್ಳಲಿದೆ. ಕೋಟಾ ಡಿವೈನ್ ಪಾರ್ಕ್ನ ಅಂಗಸಂಸ್ಥೆಯಾದ ಸರ್ವಕ್ಷೇಮ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಹಚ್ಚ ಹಸಿರಿನ ರಮಣೀಯ ವಿಶಾಲವಾದ ಪರಿಸರದಲ್ಲಿ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. ಆಯುಷ್ ವಿಭಾಗದಲ್ಲಿ ದೇಶದ ಪ್ರಥಮ ಪರಿಸರ ಸ್ನೇಹಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಕರಾವಳಿಯ ಪ್ರಾಚೀನ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು ನೋಡುಗರನ್ನು ಕೈಬೀಸಿ ಕರೆಯುತ್ತಿದೆ. ಆಸ್ಪತ್ರೆ ಕಟ್ಟಡದ ಮಧ್ಯಭಾಗದಲ್ಲಿ ಬರೋಬ್ಬರಿ 35 ಅಡಿ ಎತ್ತರದ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನ ನಿರ್ಮಿಸಲಾಗಿದೆ. ಇದು ಜಗತ್ತಿನಲ್ಲಿ ಅತಿ ಎತ್ತರದ ಪ್ರತಿಮೆಯಾಗಿದ್ದು ಪ್ರತಿಮೆಗೆ ವಿಶೇಷ ಬೆಳಕಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹಸಿರು ಹುಲ್ಲು ಹಾಸಿನ ನಡುವೆ ತಲೆ ಎತ್ತಿ ನಿಂತಿರುವ ಯೋಗ ಆಸ್ಪತ್ರೆ ಲೋಕಾರ್ಪಣೆಗೆ ಕ್ಷಣ ಗಣನೆ ಆರಂಭಗೊಂಡಿದೆ. ಭವ್ಯ ಮನೋಹರ ಪ್ರಶಾಂತ ಪರಿಸರವನ್ನ ಹೊಂದಿರುವ ಕಟ್ಟಡ ಸಂಪೂರ್ಣವಾಗಿ ಪರಿಸರ ಸ್ನೇಹಿ ಭಾರತದ ಮೊದಲ ಸ್ಪಿರಿಚುವಲ್ ಹೀಲಿಂಗ್ ಸೆಂಟರ್ ಇದಾಗಿದ್ದು ಸ್ವಾಮಿ ವಿವೇಕಾನಂದರ ಅತ್ಯಾಕರ್ಷಕ 35 ಅಡಿ ಎತ್ತರದ ರೋಮಾಂಚಕ ಹಾಲುಗಲ್ಲಿನ ಪ್ರತಿಮೆಯನ್ನ ಕೂಡ ಸ್ಥಾಪಿಸಲಾಗಿದೆ. ಯೋಗ ಆಸ್ಪತ್ರೆಯನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಅವರು ಸರ್ವಕ್ಷೇಮ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಪ್ರತಿಷ್ಠಾನವನ್ನು ಉದ್ಘಾಟಿಸಲಿದ್ದಾರೆ. ಜಗತ್ತಿನ ಅತಿ ಎತ್ತರದ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನು ಸ್ವಾಮಿ ವಿವೇಕಾನಂದ ಯೋಗ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಎಚ್ಆರ್ ನಾಗೇಂದ್ರ ಅವರು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಸಂಸದೆ ಶೋಭಾ ಕರಂದ್ಲಾಜೆ, ಶಾಸಕ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಭಾಗವಹಿಸಲಿದ್ದಾರೆ ಎಂದು ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾ ವಿವೇಕ್ ಉಡುಪ ತಿಳಿಸಿದ್ದಾರೆ. ಫೆಬ್ರವರಿ 1ನೇ ತಾರೀಕು ಕೋಟದ ಮೂಡುಗಿಳಿಯಾರಿನ ವಿಶೇಷವಾದಂತಹ 12 ಎಕರೆ ಪರಿಸರದಲ್ಲಿ ಯೋಗ ಬನದಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ ಚಿಕಿತ್ಸೆ, ಆಹಾರ ಚಿಕಿತ್ಸೆ, ಆಧ್ಯಾತ್ಮಿಕ ಚಿಕಿತ್ಸೆ, ಸಂಗೀತ ಚಿಕಿತ್ಸೆ ಹಾಗೂ ಹಾಸ್ಯ ಚಿಕಿತ್ಸೆಯ ಸಂಗಮದೊಂದಿಗಿನ ಸರ್ವಕ್ಷೇಮ ಆಸ್ಪತ್ರೆ ಮತ್ತು ಸಂಶೋಧನಾ ಪ್ರತಿಷ್ಠಾನದ ಉದ್ಘಾಟನೆಯು ಧರ್ಮಾಧಿಕಾರಿಗಳಾದ ಪರಮಪೂಜ್ಯ ರಾಜರ್ಷಿ ಪದ್ಮವಿಭೂಷಣ ಡಾ ವೀರೇಂದ್ರ ಹೆಗ್ಗಡೆಜಿಯವರ ಅಮೃತ ಹಸ್ತದಿಂದ ನೆರವೇರಲಿಕ್ಕಿದೆ. ಅಂದಿನ ದಿನ ಈ ಒಂದು ವಿಶೇಷವಾದಂತಹ ವಾತಾವರಣದಲ್ಲಿ ಜಗತ್ತಿನ ಅತಿ ಎತ್ತರದ ಸ್ವಾಮಿ ವಿವೇಕಾನಂದರ 35 ಅಡಿಯ ಭವ್ಯ ಪ್ರತಿಮೆಯನ್ನು ಸ್ವಾಮಿ ವಿವೇಕಾನಂದ ಯೋಗ ವಿಶ್ವವಿದ್ಯಾಲಯ ಬೆಂಗಳೂರು ಜಿಗಣಿಯ ಕುಲಪತಿಯವರಾದ ಡಾಕ್ಟರ್ ಎಚ್ಆರ್ ನಾಗೇಂದ್ರಜಿಯವರಿಂದ ಇದು ಉದ್ಘಾಟನೆಗೊಳ್ಳಿಕ್ಕಿದೆ. ಈ ಒಂದು ವಿಶೇಷವಾದಂತಹ ಆಸ್ಪತ್ರೆ ಔಷಧ ರಹಿತ ಚಿಕಿತ್ಸೆಯನ್ನು ಸಂಶೋಧನೆಯ ವೈಜ್ಞಾನಿಕ ತಳಹದಿಯ ಸತ್ಯದ ಮೂಲಕ ಸಮಾಜಕ್ಕೆ ಕೊಡುಮಾಡಬೇಕನ್ನುವಂಥದ್ದು ನಮ್ಮ ಒಂದು ಗುರಿ. ಸುಮಾರು 1.2 ಕಿಲೋಮೀಟರ್ ವ್ಯಾಪ್ತಿಯ ವಿಶಾಲವಾದ ಚಿತ್ತಾಕರ್ಷಕ ವಾಕಿಂಗ್ ಟ್ರ್ಯಾಕ್ ಹೊಂದಿದ್ದು ದೈಹಿಕ ಶಕ್ತಿ ವೃದ್ಧಿಗೆಂದೇ ಸುಂದರವಾದ ಸೈಕಲ್ ಟ್ರ್ಯಾಕ್, ಸಹಸ್ರ ಮಂದಿ ಕುಳಿತು ಆನಂದಿಸುವ ಅತ್ಯಪರೂಪದ ಆಂಫಿ ಥಿಯೇಟರ್, ಪ್ರಾಚೀನ ದೇಗುಲದ ವಾಸ್ತುಶಿಲ್ಪ ವಿನ್ಯಾಸದಂತೆ ನಿರ್ಮಿಸಲಾದ ಅತ್ಯಾಕರ್ಷಕ ಮಂದಿರ ವೈಭವ, ಚಿಕಿತ್ಸೆಗಳಾದ ಪ್ರಕೃತಿ ಚಿಕಿತ್ಸೆ, ಜಲ ಚಿಕಿತ್ಸೆ, ಮಾಲಿಶು ಚಿಕಿತ್ಸೆ, ಯೋಗ ಚಿಕಿತ್ಸೆ, ಬೆಳಕು ಚಿಕಿತ್ಸೆ, ಸಂಗೀತ ಚಿಕಿತ್ಸೆ, ಹಾಸ್ಯ ಚಿಕಿತ್ಸೆ, ಆಹಾರ ಚಿಕಿತ್ಸೆ, ಹಸಿರು ಚಿಕಿತ್ಸೆ ಹೀಗೆ ಮೊದಲಾದ ಚಿಕಿತ್ಸೆಗಳು ಫೆಬ್ರವರಿ 20ರಿಂದ ಕಾರ್ಯೋನ್ಮುಖವಾಗಲಿದ್ದು ಅತ್ಯಪರೂಪವಾದ ಚಿಕಿತ್ಸಾ ಮೇಳಗಳು ನಡೆಯಲಿದೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.